ಯಾವುದೇ ಕಾರಣಕ್ಕೂ ಲೋಡ್ ಶೆಡ್ಡಿಂಗ್ ಇಲ್ಲ. ದಿನದ 24 ಗಂಟೆಯೂ ವಿದ್ಯುತ್ ಸೌಲಭ್ಯ ನೀಡುತ್ತೇವೆ ಎಂದು ಇಂಧನ ಸಚಿವ D.K.Shivakumar ಹೇಳಿದರು. ಅವರು ಕುಂದಾಪುರದ ಕಂಬದ ಕೋಣೆ ರೈತರ ಸಹಕಾರಿ ಬ್ಯಾಂಕ್ನ ನೂತನ ಕಟ್ಟಡ ಉದ್ಘಾಟನೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಾವು ರೈತರಿಗೆ, ಸಾಮಾನ್ಯ ಜನರಿಗೆ ಏನು ಭರವಸೆ ನೀಡಿದ್ದೇವೆ ಅದರಂತೆ ಕಲ್ಲಿದ್ದಲು ಸಮಸ್ಯೆ ಬರಲಿ ಅಥವಾ ಇನ್ಯಾವುದೇ ಸಮಸ್ಯೆ ಬರಲಿ, ನಾವು ವಿದ್ಯುತ್ ಖರೀದಿ ಮಾಡಿಯಾದರೂ ಜನರಿಗೆ 24 ಗಂಟೆ ವಿದ್ಯುತ್ ನೀಡುತ್ತೇವೆ ಎಂದರು. ಜಾಫರ್ ಶರೀಫ್ ಸಿಎಂ ಪ್ರವಾಸದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಕುರಿತು ಮಾತನಾಡಿದ ಅವರು, ಈ ಕುರಿತು ಜಾಫರ್ ಶರೀಫಿಗೆ ಏನು ಗೊತ್ತಿಲ್ಲ. ಪಕ್ಷದಲ್ಲಿ ನಾವೆಲ್ಲ ಹೈಕಮಾಂಡ್ ಜೊತೆ ಕುಳಿತು ತೀರ್ಮಾನ ಮಾಡಿ 2 ತಂಡಗಳಾಗಿ ಪ್ರವಾಸ ಹೋಗುವುದಾಗಿ ತೀರ್ಮಾನಿಸಿದ್ದೇವೆ. ಎಲ್ಲ ಕಡೆಗಳಲ್ಲಿ ಒಬ್ಬರಿಂದ ಪೂರ್ಣಗೊಳಿಸಲು ಅಸಾಧ್ಯ. ಈ ಬಗ್ಗೆ ಸಮನ್ವಯ ಸಮಿತಿ ಸಭೆಯಲ್ಲಿ ಹಿರಿಯರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಂಡಿರುವುದು. ಡಿಸೆಂಬರ್ 21ರಿಂದ ಆರಂಭಗೊಳ್ಳುವ ಯಾತ್ರೆಯಲ್ಲಿ ಪಕ್ಷದ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ನಡೆಸುತ್ತೇವೆ ಎಂದರು. ಏನೇ ಕಲ್ಲಿದ್ದಲು ಸಮಸ್ಯೆ ಬರಲಿ, ಏನೇ ಬರಲಿ, ರಾಜ್ಯದ ರೈತರಿಗೆ ನಾವೇನು ಮಾತು ಕೊಟ್ಟಿದ್ದೇವೆ ಆ ಮಾತು ರೈತರು ಮತ್ತು ಎಲ್ಲ ವರ್ಗದವರು ಕೂಡ ನಾವು ವಿದ್ಯುತ್ತನ್ನು ಸಮರ್ಪಕವಾಗಿ ಕೊಡುವಂಥ ಕೆಲಸ ಮಾಡ್ತೇವೆ. ನಾವು ಆಗಲೇ ಬ್ಯಾಕ್ ಡ್ರಾಪ್ ಆಗಿ ಕೋಲ್ನ ಖರೀದಿ ಮಾಡೋಂಥದ್ದು ಮತ್ತು ದೆಹಲಿಗೆ ಹೋಗಿ ಅಲ್ಲಿಂದ ಕೂಡ ಒತ್ತಡವನ್ನು ಕೋಲ್ ತರೋಂಥದ್ದು ಮತ್ತು ವಿದ್ಯುತ್ತನ್ನು ಖರೀದಿ ಮಾಡೋಂಥದ್ದು, ಈ 3 ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಲೋಡ್ ಶೆಡ್ಡಿಂಗ್ ಆಗೋ ಚಾನ್ಸಸ್ ಉಂಟು? ಯಾವ ಕಾರಣಕ್ಕೂ ಲೋಡ್ ಶೆಡ್ಡಿಂಗ್ ನಾವು ಮಾಡೋದಿಲ್ಲ. ಜಾಫರ್ ಶರೀಫ್ ಅವ್ರಿಗೆ ಗೊತ್ತಿಲ್ಲ. ಇದು ಪಕ್ಷದಲ್ಲಿ ನಾವೆಲ್ಲ ಕೂತ್ಕೊಂಡು ಹೈಕಮಾಂಡು ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ 2 ತಂಡ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ, ಒಂದು CMಗೆ, ಒಂದು ನಾವುಗಳು, ನಾನು ಪರಮೇಶ್ವರ್ ಅವರು ಕಾರ್ಯಾಧ್ಯಕ್ಷರು, ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಈ ಮಂತ್ರಿಗಳು ಸೇರಿ 2 ತಂಡ. ಯಾಕೆಂದರೆ ಎಲ್ಲ ಏರಿಯಾನು ಕವರ್ ಮಾಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ನಾವೇ ಪಕ್ಷದಲ್ಲಿ ನಮ್ಮ ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗಲ್ಲಿ ನಮ್ಮ ಸೀನಿಯರ್ ಒಂದು ಮೀಟಿಂಗ್ ಇದೆ, ಆ ಮೀಟಿಂಗಲ್ಲೇ ನಾವು ತೀರ್ಮಾನ ಮಾಡಿರುವಂಥದ್ದು. ಅದರಿಂದ ಜಾಫರ್ ಶರೀಫ್ಗೆ ಗೊತ್ತಿಲ್ಲ. ಈಗ ನಾವೇನು ಪ್ರವಾಸ ಹೋಗ್ತಾ ಇದ್ದೀವಿ, 21ರಿಂದ ಒಂದು ಪ್ರವಾಸ ಹೋಗ್ತಾ ಇದೆ ಮತ್ತು ಮುಖ್ಯಮಂತ್ರಿ ಹೇಳಿದ್ದಾರೆ. ಅದಕ್ಕೆ ಎಲ್ಲ ನಿಶಾನೆ ಇಡೀ ಪಕ್ಷದ ಒಗ್ಗಟ್ಟಿನಿಂದ ಇದೆ. ಗುಜರಾತ್ ಚುನಾವಣೆ ಏನಿದೆ, ಜನ ಎಲ್ಲ ಕಾಂಗ್ರೆಸ್ ವೋಟ್ ಹಾಕ್ತಾ ಇದ್ದಾರೆ ಅಷ್ಟೇ.